ಸುದ್ದಿವಂಚಲಿಗೆ ಸ್ವಾಗತ. ಕುಡ್ಲನ್ನು ಡ್ರಗ್ಸ್ ಮುಕ್ತ ಮನ್ಪಡು ಪಂಪಿನವು ಪೊಲೀಸ್ ಇಲಾಖೆದ ಗುರಿ ಪಡೆದು ಕೋಣಾಜೆ ಪೊಲೀಸ್ ಠಾಣೆದ ಉಪನಿರೀಕ್ಷಕರು ಪುನೀತ್ ಗಾಂವ್ಕರ್ ತೆರಿಪಾದರು. ಕಣಚೂರು ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ದ ಫಿಸಿಯೋಥೆರಪಿ ನರ್ಸಿಂಗ್ ಕಾಲೇಜ್ದ ಉಪನ್ಯಾಸ ಕೊಠಡಿ ಓರಿಯೆಂಟೇಷನ್ ಕಾರ್ಯಕ್ರಮನು ಶನಿವಾರ ಅಟನೆ ಮಲ್ದಿದ್ದೇರು. ಕಾರ್ಯಕ್ರಮದ ಪಾಲ್ಪಡೆಯಿನ ಕೋಣಾಜೆ ಠಾಣಾ ಉಪನಿರೀಕ್ಷಕರು ಪುನೀತ್ ಗಾಂವ್ಕರ್ ಡ್ರಗ್ಸ್ ಮುಕ್ತ ಕುಡ್ಲ ಅಭಿಯಾನ ಪೊಲೀಸ್ ಇಲಾಖೆದ ಗುರಿ ಇನ್ನೇನು ಸಾಧಿಸಾವನ ನಿಟ್ಟಿಡು ಪೊಲೀಸರು ಬೇಲ ಮಲ್ತೊಂದಿತ್ತದು ಡ್ರಗ್ಸ್ ಜಾಲಡ್ ತಿಕ್ಕಲ್ದು ಬದುಕು ಹಾಳು ಮಲ್ಪಂದಿಲಕ ವಿದ್ಯಾರ್ಥಿಗಳು ತಗೊಂಡು ಪಡೆದು ಕೆವಿ ಪಾತ್ರ ಪಂಡೇರು. ಕಾಲೇಜಲ್ಲಿ ಓದುವ ಸಂದರ್ಭದಲ್ಲಿ ನಿಮಗೆ ಸಾಕಷ್ಟು ಹವ್ಯಾಸಗಳು ಬರ್ತದೆ. ಒಳ್ಳೆ ಹವ್ಯಾಸಗಳನ್ನ ಬಳಸ್ಕೊಳ್ಳಿ. ಅದಾದ ನಂತರ ಈ ಒಳ್ಳೆ ಹವ್ಯಾಸ ಬಳಸ್ಕೊಳ್ಳೋ ಕೆಟ್ಟ ಹವ್ಯಾಸಗಳು ಕೂಡ ಇರ್ತದೆ. ಮನೆಯಿಂದ ಹಣ ಜಾಸ್ತಿ ತಗೊಳ್ಳೋದು, ಅಥವಾ ಪಾಕೆಟ್ ಮನಿ ಕಡಿಮೆ ಆಗಿಲ್ಲ ಅಂತ ಪಾಕೆಟ್ ಮನಿಗೆ ಕೇಳೋದು. ಯಾಕಂದ್ರೆ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗ್ತಾ ಹೋಗ್ತದೆ. ಸರ್ ಆಲ್ರೆಡಿ ನಿಮ್ಗೆ ಹೇಳಿದರೆ ನಿಮ್ಮ ಇನ್ಸ್ಟಿಟ್ಯೂಷನ್ಸ್ ರೂಲ್ಸ್ ಅಂಡ್ ರೆಗ್ಯುಲೇಷನ್, ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಫಾಲೋ ಅಪ್ ಮಾಡಿದ್ರೆ ನಿಮ್ಮ ಕೆರಿಯರ್ಗೆ ತುಂಬಾ ಹೆಲ್ಪ್ ಆಗ್ತದೆ. ಯಾಕಂದ್ರೆ ನಿಮ್ಮ ಈ ಪಾಕೆಟ್ ಮನಿ ಜಾಸ್ತಿ ತಗೊಂಡಿದ್ರೆ ನಿಮ್ಗೆ ಜಾಸ್ತಿ ಎಂಜಾಯ್ಮೆಂಟ್ ಮಾಡಬೇಕಾಗ್ತದೆ. ಸೊ ಆ ಎಂಜಾಯ್ಮೆಂಟ್ ಒಂದು ಹ್ಯಾಬಿಟ್ ಲಿಮಿಟ್ ಕ್ರಾಸ್ ಆದ್ರೆ ಅದು ತುಂಬಾ ನಿಮ್ಗೆ ಕಷ್ಟ ಆಗ್ಬಿಡ್ತದೆ. ಸೊ ಇದು ಸೆಕೆಂಡ್ ಥಿಂಗ್. ಸೊ ಮೋರ್ ಓವರ್ ಸುಮಾರು ಜನ ನಮ್ಮ ಪೊಲೀಸ್ ಸ್ಟೇಷನ್ಗೆ ರೀಸೆಂಟ್ಲಿ ರಿಪೋರ್ಟ್ ಮಾಡ್ತಿದ್ದಾರೆ, ಸ್ಟೂಡೆಂಟ್ಸ್ ರಿಪೋರ್ಟ್ ಮಾಡ್ತಾ ಇದ್ದಾರೆ ಅಬೌಟ್ ಸೈಬರ್ ಕ್ರೈಮ್ ಅದ್ರ ಬಗ್ಗೆ. So many of you are provided with the pocket money from your parents, and it will be not enough for you to enjoy or to meet up your luxurious things or meet up your all things. So on that case, what will people do? You will find some easy ways to earn money. That may be a illegal thing, or so you will end up in a fraud situation by the cyber criminals. So be aware of such things. Don't go for the easy things. You all people came for this institution to study for the 4 years and make your career good success. So whatever the things provided by your parents and teachings or things provided by institution is very much enough for you to build up your career. So there is no extra things has to be done for you people to make your career like that. ಇದಕ್ಕೂ ಮೀರಿ ಏನು ಹೇಳ್ಬೇಕಂದ್ರೆ ನೀವು ತುಂಬಾ ಒಳ್ಳೆ ಪ್ರೊಫೆಷನ್ ಅಲ್ಲಿ ಇದ್ದೀರಾ. ಇಟ್ಸ್ ಅವರ್ ಗುಡ್ ಅಂಡ್ ನೋಬಲ್ ಪ್ರೊಫೆಷನ್. ಡಾಕ್ಟರ್ ಅಂಡ್ ಟೀಚರ್ಸ್ ಆರ್ ಕಾಲ್ಡ್ ಆಸ್ ಅ ಮೆಡಿಕಲ್ ಫೀಲ್ಡ್. ಪೀಪಲ್ ಇನ್ ಮೆಡಿಕಲ್ ಫೀಲ್ಡ್ ಅಂಡ್ ಪೀಪಲ್ ಹೂ ಆರ್ ಇನ್ ಅ ಟೀಚಿಂಗ್ ಫೀಲ್ಡ್ ವಿಲ್ ಬಿ ಕಾಲ್ಡ್ ಆಸ್ ಅ ವೆರಿ ನೋಬಲ್ ಪ್ರೊಫೆಷನ್. ಸೊ ನಮ್ದಷ್ಟು ನೋಬಲ್ ಪ್ರೊಫೆಷನ್ ಇಲ್ಲ. ನಾವು ಇವನು 24 ಗಂಟೆ ದುಡಿದು ಸಹಿತ ಸರ್ವಿಸ್ ಫೀಲ್ಡ್. ಸೊ ರೈಟ್, ಬಟ್ ನೀವು ತುಂಬಾ ನೋಬಲ್ ಪ್ರೊಫೆಷನ್ ಅಲ್ಲಿ ಇದ್ದೀರಾ. ಯಾಕಂದ್ರೆ ಇನ್ನೊಬ್ಬರಿಗೆ ಸಹಾಯ ಮಾಡೋದು, ನೋವನ್ನ ಕಡಿಮೆ ಮಾಡುವಂತದ್ದು. ಗುರುಕಾರ್ಮನ್ ವಯಸ್ಸಿನ ಕಣಚೂರು ಆಸ್ಪತ್ರೆ ಬೊಕ್ಕ ವೈದ್ಯಕೀಯ ಕಾಲೇಜ್ದ ಆಡಳಿತ ನಿರ್ದೇಶಕಿಯರು ಯುಕೆ ಮೋನು ಪಾತ್ರರಂದು ಕೋವಿಡ್ ಬೊಕ್ಕ ವೈದ್ಯರಿಗೂ ವಿಶೇಷ ಗೌರವ ಬತ್ತದಿತ್ತದು. ವೈದ್ಯ ವಿದ್ಯಾರ್ಥಿಗಳು 4 ವರ್ಷದ ಶೈಕ್ಷಣಿಕ ಜೀವನದ ರಾಜ್ಯದ ಕಾನೂನು ಅನುಸರಿಸಾದ ಶಿಕ್ಷಣ ಪಡೆಯೋಡು ಇಲ್ಲದಕ್ಲು ತಂಗ್ಳನ ಮಿತ್ತು ದೀತಿನ ನಿರೀಕ್ಷೆ ಕನಲೆನು ಈಡೇರಿಸಾವಡು. ಶಿಕ್ಷಣ ಸಂಸ್ಥೆಲದ ನಿಯಮ ಶಿಕ್ಷೆ ಅತ್ತು ಗೌರವದ ಜೀವನ ರೂಪಿಸಾವನ ಪ್ರಯತ್ನ ಪಂಡ ತೆರಿಪಾಯರು. ആശുപത്രിനെ കോവിഡ് ആശുപത്രിയായിട്ട് മാറ്റി ഉള്ളിൽ നഴ്സുകൾ കയറുമ്പോൾ അവർ ഫുള്ള് ഡ്രസ്സ് കമ്മീസ് ഇട്ടിട്ട് തൻ്റെ ജീവിതത്തിൻ്റെ ഹങ്ക്, അതായത് ഒരു കയറില്ലാതെ അങ്ങോട്ട് കയറി ശുശ്രൂഷ ചെയ്യുന്ന കാഴ്ച ഞങ്ങൾ കണ്ടതാണ്. ഭക്ഷണമില്ല, കുടിക്കാൻ വെള്ളമില്ല, എല്ലാം അവിടെ തന്നെ കൊടുത്ത് ഈവൻ ക്ലീൻ ചെയ്യുന്ന അക്കന്മാരും അണ്ണന്മാരും വരെ അതേ സാഹചര്യത്തിലാണ് കോവിഡിനെ ട്രീറ്റ്മെൻറ്റ് ചെയ്തത്. അപ്പം ഈ കാലത്തിൻ്റെ ശേഷം നിങ്ങൾക്ക് അലൈഡ് സയൻസ് ആവട്ടെ, ഫിസിയോതെറപ്പി ആവട്ടെ, നഴ്സിംഗ് ആവട്ടെ, നിങ്ങളെ ഗൗരവം സാധാരണ, ഞാൻ എപ്പോഴും പറയാറുണ്ട്, ഡോക്ടർമാർ സാധാരണ മനുഷ്യന്മാരല്ല, സാധാരണ ആൾക്കാരല്ല. അവർ ഈ രാഷ്ട്രത്തിൻ്റെ, ഈ ദുനിയാവിൻ്റെ ഏറ്റവും ഉന്നത സ്ഥാനത്തിൽ നിൽക്കുന്ന പ്രജകളാണ്. ഇപ്പം അത് നിങ്ങൾക്ക് വരെ അത് എത്തിച്ചേർന്നു. മനുഷ്യന്മാരുടെ ഇടയിൽ ഒരു ലാബ് ടെക്നീഷ്യനാവട്ടെ നല്ല ഗൗരവം, നല്ല റെസ്പെക്റ്റ്. കണ്ട ഉമ്മയാണ്, മൂത്തോളാണ്, അനിയത്തിയാണ്, ഇങ്ങനത്തെ മനോഭാവം മനുഷ്യന്മാരുടെ കയ്യിൽ, പേഷ്യൻ്റ് അടക്കമുള്ള മനുഷ്യന്മാരെ ആയിക്കോട്ടെ, അവൾ ഹെൽത്ത് കെയറിൻ്റെ ടെക്നീഷ്യനാണ് അല്ലെങ്കിൽ നഴ്സുമാണ്. ഇത് മുമ്പ് ഉണ്ടായിട്ടില്ല എന്ന് ഞാൻ പറയുന്നില്ല. മുമ്പ് ഉണ്ടായതിനേക്കാളും
100% വർദ്ധിച്ചു ഇപ്പം നിങ്ങളെ ഗൗരവം. അപ്പം ഇതിന് നിങ്ങൾ ചെയ്യേണ്ട ഈ ഗൗരവത്തിനെ കാത്തു രക്ഷിക്കണം. കാത്തു രക്ഷിക്കുകയാണെങ്കിൽ നിങ്ങൾ തോന്നിയാസം പോലെ നടന്നാൽ ഇത് കാത്തു രക്ഷിക്കുകയൊന്നും ചെയ്യില്ല, കഴിയുകയില്ല. മംഗലാപുരത്ത് വേൾഡിലില്ലാത്ത ഒരു വ്യവസ്ഥയാണ് ഈ നാട്ടുകല്ലിലുള്ളത്. 1 കിലോമീറ്ററിൽ 3 മെഡിക്കൽ കോളേജാണ്, 2 യൂണിവേഴ്സിറ്റി, 1 മെഡിക്കൽ കോളേജ് 1 കിലോമീറ്ററിൻ്റെ ഉദ്ദാകലത്തിൽ. ആയിരക്കണക്കിന് സ്റ്റുഡൻറ്റുകൾ നിങ്ങളെ സഹപാഠി എന്ന് പറഞ്ഞാൽ തുടക്കാർ സ്നേഹിതന്മാരായിട്ട് കിട്ടും. റോഡിൽ നടക്കുമ്പോൾ ഇന്നൊരു കോളേജിൻ്റെ കുട്ടികൾ കിട്ടുന്നുണ്ട്. അൽഹംദുലില്ലാ കണച്ചൂർ സ്റ്റുഡൻറ്റുകളെ ഇതുവരെയും പത്രത്തിൽ വന്ന സാഹചര്യമില്ല. അതല്ലാത്ത എല്ലാ കോളേജുകളുടെ KMC വരെ സമയത്തും പത്രത്തിൽ വന്നു. ആണ് പെണ്ണ് സ്റ്റുഡൻറ്റുകളെയും അറസ്റ്റ് ചെയ്തിട്ടുണ്ട്. ഇന്ന് ಅರೆಸ್ಟ್ ചെയ്തു, ಇನ್ನು ಇಷ್ಟರ ಅರೆಸ್ಟ್ ചെയ്തു. ಕಣಚೂರು ಆಸ್ಪತ್ರೆ ಬೊಕ್ಕ ವೈದ್ಯಕೀಯ ಕಾಲೇಜದ ನಿರ್ದೇಶಕರು ಅಬ್ದುಲ್ ರಹಿಮಾನ್, ಸಲಹಾ ಸಮಿತಿ ಅಧ್ಯಕ್ಷರು ಡಾಕ್ಟರ್ ಮೊಹಮ್ಮದ್ ಇಸ್ಮಾಯಿಲ್, ಸದಸ್ಯರು ಡಾಕ್ಟರ್ MV ಪ್ರಭು, ಶಾನವಾಜ್ ಮಾನಿಪಾಡಿ ಇಂಚಿತ್ತಿ ಪ್ರಮುಖರು ಪಾಲ್ಪಡೆದಿದ್ದರು. ಡೀನ್ ಡಾಕ್ಟರ್ ಮೊಹಮ್ಮದ್ ಸುಹೇಲ್ ವಾರ್ಷಿಕ ಚಟುವಟಿಕೆಲದ ವಿವರ ಕೊರಿಯರು. ಶಿಕ್ಷಣ ಸಂಸ್ಥೆಲದ ಪ್ರಾಂಶುಪಾಲರು ಪ್ರೊಫೆಸರ್ ಮೊಲ್ಲಿ ಸಲ್ದಾನ ಸಭೆ ನಿಂತ್ಕೊಂಡಿರು. ಡಾಕ್ಟರ್ ಶಮೀಮಾ ಸೊಲ್ಮೆ ಸಂದಾಯರು, ಸ್ವೀಟಿ ಪ್ರೀಮಾ ಡಿಸೋಜಾ ಸಭೆ ಸ್ಥಾರಿಕೆ ಮಲ್ತೇರು.